ಮುಲ್ಕಿಯಲ್ಲಿ ಅಳವಡಿಸಿರುವಂತಹ 4.5 ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಯೋಜನೆ ವ್ಯರ್ಥವಾಗಿದೆ. 1.5 ವರ್ಷವಾದರೂ ನೀರೇ ಸಿಕ್ಕಿಲ್ಲ. ಪಂಚಾಯತ್ ವ್ಯಾಪ್ತಿಯಲ್ಲಿ ದಾರಿದೀಪದ ನಿರ್ವಹಣೆ ಸರಿಯಿಲ್ಲ. ಮೆಸ್ಕಾಂ ಇಲಾಖೆಯ ಕಾರ್ಯವೈಖರಿಯಿಂದ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬ ಇತ್ಯಾದಿ ಸಮಸ್ಯೆಗಳು ಮುಲ್ಕಿ ಪಟ್ಟಣ ಪಂಚಾಯತ್ನ ನೂತನ ಆಡಳಿತದ ಪ್ರಥಮ ಸಭೆಯಲ್ಲಿ ಚರ್ಚೆಗೆ ಒಳಗಾಗಿದೆ. ಪಂಚಾಯಿತಿ ಅಧ್ಯಕ್ಷ ಸುಭಾಷ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯ ಶೈಲೇಶ್ ಕುಮಾರ್ ಪ್ರಶ್ನಿಸಿ ದಾರಿದೀಪ ಸರಿಯಿಲ್ಲ ಎಂದು ದೂರು ದಾಖಲಿಸಿದ್ರೆ ಅದನ್ನು ಸರಿ ಮಾಡಲು ವಾರ ಕಾಯಬೇಕಾಗುತ್ತದೆ, ಆಗ ಮತ್ತೊಂದು ಕಡೆಯಲ್ಲಿ ಕೆಟ್ಟಿರುತ್ತದೆ ಎಂದು ಆಕ್ಷೇಪಿಸಿದಾಗ ಸದಸ್ಯರಾದ ಯೋಗೀಶ್ ಕೋಟ್ಯಾನ್ ಪುತ್ತುಬಾವ ಧ್ವನಿಗೂಡಿಸಿದರು. ವಿಪಕ್ಷ ಸದಸ್ಯ ಪುತ್ತುಬಾವ ಮಾತನಾಡಿ ಕೆಯುಐಡಿಎಫ್ಸಿಯಿಂದ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಮುಗಿದು 1.5 ವರ್ಷವಾಗಿದೆ. ನೀರು ಇಲ್ಲ. ಕಾಮಗಾರಿ ನಡೆದಾಗ ರಸ್ತೆ ಹಿಂದೆ ಇದ್ದ ಸಂಪರ್ಕ ಚರಂಡಿಗಳನ್ನು ಬೇಕಾಬಿಟ್ಟಿ ಅಗೆದು ಈಗ ದುರಸ್ತಿಯೂ ಮಾಡಿಲ್ಲ ಎಂದು ದೂರಿದರು. ಈ ಬಗ್ಗೆ ಸಭೆಯಲ್ಲಿ ಇಂಜಿನಿಯರ್ ಮಾಹಿತಿ ನೀಡಿದಾಗ ಎಲ್ಲ ಸದಸ್ಯರ ಸಹಿತ ಅಧ್ಯಕ್ಷರು ಸಹ ಅಸಮಾಧಾನ ವ್ಯಕ್ತಪಡಿಸಿ ಡಿಸೆಂಬರ್ನೊಳಗಡೆ ಸಮಸ್ಯೆಯನ್ನು ಸರಿ ಮಾಡಿ ಎಂದು ಸೂಚನೆ ನೀಡಿದರು. ಮುಲ್ಕಿ ಮೆಸ್ಕಾಂ ಇಲಾಖೆಯಲ್ಲಿ ದೂರುಗಳನ್ನು ಸ್ವೀಕರಿಸುವುದಿಲ್ಲ. ವಿದ್ಯುತ್ ಹೋದರೂ ಮಾಹಿತಿ ಇಲ್ಲ. ಬರುವುದು ಯಾವಾಗ ಎಂಬ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ಎಂದು ಸದಸ್ಯರಾದ ವಿಮಲಾ ಪೂಜಾರಿ, ವಂದನಾ ಕಾಮತ್, ಹರ್ಷರಾಜ್ ಶೆಟ್ಟಿ ಮತ್ತಿತರರು ಪ್ರಶ್ನಿಸಿದರು. ಇಲಾಖೆಯ ಶಾಖಾಧಿಕಾರಿ ಸ್ಪಂದಿಸುವ ಭರವಸೆಯನ್ನ ನೀಡಿದರು. ಅಧಿಕಾರಿ ಬಂದು ನಾವು ಚರ್ಚೆ ಮಾಡಿ ನಾಳೆ ನೀವು ಸಡನ್ ಹ್ಯಾಂಡ್ ಓವರ್ ಮಾಡಿದ್ರೆ ನಮಗೆ ಸಮಸ್ಯೆ ಆಗ್ತದೆ ಉದ್ದೇಶದಿಂದ ನಾವು ಪೇಪರ್ ಪಟ್ಟಣದಲ್ಲಿ ಸಾಧಿಸಿದ್ದೇವೆ. ಅದರಲ್ಲಿ ನಮ್ಮ ಕೆಲವೊಂದು ಸಾರ್ವಜನಿಕರು ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅಲ್ಲಿ ಸುಮಾರು 35 ಕಡೆ ಪೈಪ್ ಜೋಡಣೆ, ನಂತರ ಮತ್ತೆ ಕನೆಕ್ಷನ್ ಬಾಕಿ, ಹಾಗೆ ಗೇಟ್ ವಾಲ್ ಅಳವಡಿಸುವುದು, ಮತ್ತೆ ಪೈಪ್ ಲಿಂಕ್ ಮಾಡುವುದು. ಈ ಸಂದರ್ಭ ಸಭೆಯಲ್ಲಿ ಉಪಾಧ್ಯಕ್ಷ ಸತೀಶ್ ಅಂಚನ್, ಮುಖ್ಯಾಧಿಕಾರಿ ಚಂದ್ರ ಪೂಜಾರಿ ಮತ್ತಿತರರು ಹಾಜರಿದ್ದರು. ಇದೇ ವೇಳೆ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಹಾಗೂ ಪಂಚಾಯಿತಿಯ ಆಡಳಿತಾಧಿಕಾರಿಯಾಗಿದ್ದ ಮಾಣಿಕ್ಯ ಅವರು ಬಡ್ತಿ ಹೊಂದಿದ್ದರಿಂದ ಅವರನ್ನು ಸನ್ಮಾನಿಸಲಾಯಿತು. ನರೇಂದ್ರ, ವಿ4 ನ್ಯೂಸ್ 24/7 ಮುಲ್ಕಿ.